ಕುಂದಾಪುರದಲ್ಲಿ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದಕ್ಕೆ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಮತ್ತು ಸಂಸದೆ ಶೋಭಾ ಕರಂದ್ಲಾಜೆ ಅವರ ನಿರ್ಲಕ್ಷ್ಯತನವು ಮುಖ್ಯ ಕಾರಣ ಎಂದು ಪುರಸಭಾ ಸದಸ್ಯ ಚಂದ್ರಶೇಖರ್ ಕಾರ್ವಿ ಕಟುವಾಗಿ ಖಂಡಿಸಿದರು. ಕುಂದಾಪುರ ಪುರಸಭೆಯಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ನವಯುಗ ಕಂಪನಿ ಅಧಿಕಾರಿಗಳಿಗೆ ಬಾಯಿ ಮಾತಿನಲ್ಲಿ ಎಚ್ಚರಿಕೆ ನೀಡಿದರೆ ಪ್ರಯೋಜನವಿಲ್ಲ ಎಂದರು. ಈ ಮೂಲಕ ಸಭೆಯಲ್ಲಿ ಸ್ವಲ್ಪ ಕಾಲ ಭಾಜಪ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ಜಟಾಪಟಿ ನಡೆಯಿತು. ಇನ್ನು ಸಭೆಯಲ್ಲಿ ಯುಜಿಡಿ ಸಮಸ್ಯೆ, ನೀರು ಪೂರೈಕೆಯ ಬಗ್ಗೆ ಚರ್ಚೆ ನಡೆಯಿತು. ಬಳಿಕ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವಾಗಿ ಸಮಸ್ಯೆಗೆ ಮುಕ್ತಿ ನೀಡುವ ಭರವಸೆಯನ್ನ ನೀಡಲಾಯಿತು. ಇವತ್ತು 2 ವರ್ಷದಿಂದ ಕಾಮಗಾರಿ ಆಗ್ತಾ ಇದೆ. ಒಂದೊಂದು ಕಡೆಯಲ್ಲಿ 2-3 ಬಾರಿ ಕಾಮಗಾರಿ ಆಗ್ತಾ ಉಂಟು. ಏನಾಗಿದೆ, ಏನಾಗಬೇಕು, ಇವ್ರ ಹತ್ರ ನಮ್ಗೆ ಬೇಕಾಗ್ತಲ್ಲ, ಅವರಿಗೂ ಗೊತ್ತಾಗಬೇಕು. ಇದು ಇವ್ರ ಹತ್ರ ಹೇಳಿ ನಾನು ಅವ್ರ ಹತ್ರ ಹೇಳ್ತೇನೆ ಅಂತ ಇರ್ತದ ಹಾಗಾದ್ರೆ? ಅಲ್ಲ, ಈ ಪ್ರಶ್ನೆಗೆ ಆನ್ಸರ್ ಕೊಡ್ಬೇಕು ನನಗೆ. ತಗೊಳ್ಳಿ ಗೊತ್ತುಂಟು, ಕೆಲಸ ಮಾಡ್ಲಿಕ್ಕೆ ಗೊತ್ತುಂಟಾದ್ರೆ ಟೆಂಡರ್ ತಗೊಂಡಿದ್ದಾರೆ. ಒಂದು ಪುರಸಭೆ ಅಂದ್ರೆ ಸಾಮಾನ್ಯ ಅಲ್ಲ. ಹಾಗಾದ್ರೆ ಪುರಸಭೆ ಗೌರವ ಇಲ್ವಾ? ಗೆದ್ದಂತ ಸದಸ್ಯರಿಗೆ ಗೌರವ ಇಲ್ವಾ? ನಾವು ಯಾರಿಗೆ ಜನ ಮುಖ ತೋರಿಸುದು? ಇವತ್ತು ಕನ್ನಡ ಉದ್ದೇಶ ಅದಕ್ಕೆ ಅಲ್ವಾ? 1 ತಿಂಗಳು ಟೈಮ್ ಕೊಟ್ಟಿದೆ ಅವನು. 1 ತಿಂಗಳು ಕಳೆದ ಬಾರಿ 8ನೇ ಬಾರಿಗೆ ನಿಮ್ಮ ವಿಷಯ ಮಾತಾಡಲಿಕ್ಕೆ ಬೇಡ, ವಿಶೇಷ ಸಭೆಯನ್ನು ಕರಿಬೇಕು ಅಧ್ಯಕ್ಷರಿಗೆ ಹೇಳಿದ್ದೇನೆ, ಮುಖ್ಯಾಧಿಕಾರಿಗಳು ಹೇಳಿದೆ. ಎಲ್ಲ ಸದಸ್ಯರ ಅಭಿಪ್ರಾಯ ಒಂದೇ. ನೀವು ಏನು ಕೆಲಸ ಮಾಡ್ತೀರಿ, ಯಾವ್ದು ಕೆಲಸ ಮಾಡ್ತೀರಿ, ಎಲ್ಲಿ ಕೆಲಸ ಆಗ್ತಿದೆ, ಎಲ್ಲಿ ಕಮಿಷನ್ ಕೊಟ್ಟಿದ್ರಿ, ಎಷ್ಟು ಹಣ ಸ್ಯಾಂಕ್ಷನ್ ಆಗಿದೆ, ಅದ್ರ ಮೇಲೆ ವಾಪಸ್ ಎಷ್ಟು ಹಣಕ್ಕಾಗಿದೆ, ನಿಮ್ಗೆ ಎಷ್ಟು